ಕಳೆದ ನವೆಂಬರ್ ತಿಂಗಳಿನಿಂದ ಇಲ್ಲಿಗೆ ಸಮೀಪದ ಹೂಡೆಯ ತೋನ್ಸೆ ಹೆಲ್ತ್ ಸೆಂಟರ್ನಲ್ಲಿ ಆಯುರ್ವೇದ ಚಿಕಿತ್ಸೆ ಪಡೆಯುತ್ತಿದ್ದ ಕೆನಡಾದಿಂದ ಬಂದಿರುವ ಅನಿವಾಸಿ ಭಾರತೀಯರೊಬ್ಬರು ಹೃದಯಾಘಾತದಿಂದ ಇಂದು ಮೃತಪಟ್ಟಿದ್ದು, ಅವರ ಸಾವಿಗೆ ಕೊರೋನಾ ವೈರಸ್ ಕಾರಣವಲ್ಲ ಎಂದು ಜಿಲ್ಲಾಧಿಕಾರಿ ಜಿ ಜಗದೀಶ್ ಸ್ಪಷ್ಟಪಡಿಸಿದ್ದಾರೆ. ಕೆನಡಾದಿಂದ ಬಂದಿರುವ ಅನಿವಾಸಿ ಭಾರತೀಯ ರಣವೀರ್ ಸಿಂಗ್ ವಿದೇಶಿ ಪ್ರಜೆ ಎಂಬ ಕಾರಣಕ್ಕೆ ಆತಂಕಕ್ಕೆ ಸೃಷ್ಟಿಯಾಗಿದ್ದು, ಸಾವಿಗೆ ಕೊರೋನಾ ವೈರಸ್ ಕಾರಣವೆಂಬ ಗಾಸಿಪ್ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗತೊಡಗಿತ್ತು. ಕಳೆದ ನವೆಂಬರ್ 5ರಂದು ರಣವೀರ್ ಸಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ರು. ಪ್ರತಿ ಚಳಿಗಾಲದಲ್ಲಿ ಅವರು ಪಂಚಕರ್ಮ ಚಿಕಿತ್ಸೆ ಪಡೆಯುತ್ತಿದ್ರು. ಇಂದು ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರಿಗೆ ಯಾವುದೇ ಆತಂಕ ಬೇಡ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ರಣವೀರ್ ಸಿಂಗ್ ಅವರ ಮೃತದೇಹವನ್ನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಮರಣೋತ್ತರ ಪರೀಕ್ಷೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಮೃತ ವ್ಯಕ್ತಿಯಲ್ಲಿ ಕೊರೋನಾದ ಲಕ್ಷಣಗಳು ಕಂಡುಬಂದಿಲ್ಲ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅಪಪ್ರಚಾರ ಬೇಡ, ಸುಳ್ಳು ಸುದ್ದಿ ಪ್ರಚಾರ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಹೇಳಿಕೆಯಲ್ಲಿ ಎಚ್ಚರಿಸಿದ್ದಾರೆ. ಉಡುಪಿಯ ಹೂಡೆಯಲ್ಲಿರುವಂಥ ತೋನ್ಸೆ ಹೆಲ್ತ್ ಸೆಂಟರ್ನಲ್ಲಿ ಇವತ್ತು ರಣವೀರ್ ಸಿಂಗ್ ಅನ್ನೋರೊಬ್ಬರು ಮರಣ ಹೊಂದಿದ್ದಾರೆ. ಅವರು ಹಾರ್ಟ್ ಅಟ್ಯಾಕಿಂದ ಮರಣ ಹೊಂದಿದ್ದಾರೆ. ಅವರಿಗೆ ಸುಮಾರು 82 ವರ್ಷ ವಯಸ್ಸಾಗಿದೆ. ನಮ್ಮ ಆತಂಕ, ಸಾರ್ವಜನಿಕರ ಆತಂಕ ಏನು ಅಂದರೆ ಅವರು ಕೆನಡಾದಿಂದ ಬಂದಿದ್ದಾರೆ ಅನ್ನೋದೊಂದು ಆತಂಕ. ಆದರೆ ಕೆನಡಾದಿಂದ ಅವರು ನಮಗೆ ಇಲ್ಲಿಗೆ ನವಂಬರ್ 5 ಬಂದಿದ್ದಾರೆ. ಹಾಗಾಗಿ ಆವಾಗ ಇನ್ನೂ ಕೊರೋನಾ ವೈರಸ್ ಬಗ್ಗೆ ಮಾಹಿತಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅವರು ಇವಾಗ ಮಾತ್ರ ಬರೋದಲ್ಲ, ಪ್ರತಿ ವರ್ಷ ಚಳಿಗಾಲದಲ್ಲಿ ಇಲ್ಲೇ ಬಂದು ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಮತ್ತೆ ಕೆನಡಾಕ್ಕೆ ಹೋಗೋದು ಅವರು ಭಾಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥದ್ದು. ಅವರಿಗೆ ಸದ್ಯಕ್ಕೆ ಯಾರೂ ಸಹ ಸಂಬಂಧಿಕರಿಲ್ಲ. ಅವರು ಸಂಬಂಧಿಕರು ಇಲ್ಲದೇ ಇರೋದರಿಂದ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾದ್ರೆ ಅವರೇನಾದರೂ ಮರಣ ಹೊಂದಿದರೆ ಇಲ್ಲೇ ಅವ್ರನ್ನ ಅಂತಿಮ ವಿಧಿವಿಧಾನಗಳನ್ನ ಇಲ್ಲೇ ಮುಗಿಸ್ಬೇಕು ಆಸ್ಪತ್ರೆಯವರು ಅಂತಲೇ ಅವರು ಅವ್ರ ಹತ್ರ ಸರ್ಟಿಫಿಕೇಷನ್ ಎಲ್ಲ ತೆಗೆದುಕೊಂಡಿದ್ದಾರೆ.